Dance, mommy dance. 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 Welcome to the number one dancing reality show of Coastal Karnataka. That is Sun Pure Dance Mummy Dance Season 2. ಎಸ್ ಸೀಸನ್ 2 ಸ್ಟಾರ್ಟ್ ಆಗಿ ಕೆಲವಾರು ದಿನ ಆಗಿದೆ. ಆದರೆ ಈಗ ನಾವು ನೋಡ್ತಾ ಇರೋದು ಸೆಮಿಫೈನಲ್ ರೌಂಡ್. ಕರಾವಳಿ ಕರ್ನಾಟಕದಲ್ಲಿ ಅತಿ ದೊಡ್ಡ ರಿಯಾಲಿಟಿ ಶೋ ಫಾರ್ ದ ಮಾಮ್ಸ್ ಅಂತ ಪ್ರಾರಂಭ ಮಾಡಿದಂಥ ಫಸ್ಟ್ ಸೀಸನ್ ಸೂಪರ್ ಹಿಟ್ ಆಗಿದ್ದು, ಇದೀಗ ಸೆಕೆಂಡ್ ಸೀಸನ್ನಲ್ಲಿ ರಾಜ್ಯದಾದ್ಯಂತದಿಂದ ಎಲ್ಲೆಲ್ಲಿಂದ ಮಮ್ಮೀಸ್ ಬಂದು ನೂರಾರು ಮಮ್ಮೀಸಲ್ಲಿ ಸಿಲೆಕ್ಟ್ ಆಗಿ ಇಲ್ಲಿವರೆಗೂ ಬಂದಂಥ ಟಾಪ್ 11 ಕಂಟೆಸ್ಟೆಂಟ್ಸ್, ಟಾಪ್ ಸೆಮಿಫೈನಲಿಸ್ಟ್ ನಮ್ಮ ಜೊತೆ ಇದ್ದಾರೆ. ನಾವು ನೋಡ್ತಾ ಇದ್ದೇವೆ ಗ್ರೂಪ್ ರೌಂಡ್ ಅಂದರೆ ಸೆಲೆಬ್ರೇಷನ್ ರೌಂಡ್. ಎಲ್ಲರೂ ಹೊಸ ಹೊಸ ಥೀಮ್ ತಗೊಂಡು ಬಂದು ನಮ್ಮ ಜೊತೆ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಈ ರೌಂಡಿನ ಲಾಸ್ಟ್ 2 ಮಮ್ಮೀಸ್ ಸೆಲೆಬ್ರೇಟ್ ಮಾಡಲಿಕ್ಕೆ ಇನ್ನು ಈ ಎಪಿಸೋಡ್ನಲ್ಲಿ ಕಾಯ್ತಾ ಇದ್ದಾರೆ. ಓಕೆ, ಆ್ಯಂಡ್ ಅದೇ ರೀತಿ ತುಂಬ ಜನ ಹೇಳ್ತಾ ಇದ್ದಾರೆ ಏನಪ್ಪ ಅಂದರೆ, ಇವಾಗ ಫ್ಯಾಮಿಲಿ ಎಲ್ಲ ಸಂಜೆ ಹೊತ್ತಲ್ಲಿ, ಅದು ಕೂಡ ವೀಕೆಂಡ್ಸ್ ಇರುವಂಥ ಸಂದರ್ಭದಲ್ಲಿ ನಮ್ಮ ಟಿ ವಿ ನೋಡ್ತಾರೆ ಅಂತ. ಅದಕ್ಕೆ ಕಾರಣ ಏನಪ್ಪ ಅಂದರೆ, ನೀವು ಖಂಡಿತ ಅಲ್ಲ, ನಾನು ಹೌದು ಅಂತ ಹೇಳಕ್ಕಾಗಲ್ಲ, ಜಡ್ಜಸ್ ಆಗಿರ್ಲಬಹುದು, ಆದರೆ ದ ಹೋಲ್ ಟೀಮ್ ಆಫ್ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಸೀಸನ್ 2 ಖಂಡಿತವಾಗ್ಲೂ ಅದೊಂದು ಖುಷಿಯ ವಿಚಾರ. ಯಾಕಪ್ಪ ಅಂದರೆ, ತಾಯಿಯಂದಿರು ನಮಗೋಸ್ಕರ ಸರ್ವಸ್ವವನ್ನು ಕೂಡ ತ್ಯಾಗ ಮಾಡೋದಕ್ಕೆ ರೆಡಿ ಆಗಿರ್ತಾರೆ. ಪ್ರೀತಿಯನ್ನು ಮಾತ್ರ ಅವ್ರು ಬಯಸ್ತಾರೆ, ಪ್ರೀತಿಯನ್ನು ಮಾತ್ರ ಅವ್ರು ಕೊಡ್ತಾರೆ. ಹಾಗಿರುವಂತಹ ತಾಯಂದಿರಿಗೋಸ್ಕರ ನಿರ್ಮಾಣ ಮಾಡಿರುವಂತಹ ಒಂದು ಅತ್ಯದ್ಭುತವಾಗಿರುವಂತಹ ವೇದಿಕೆ, ದ್ಯಾಟ್ ಈಸ್ ಸನ್ ಪ್ಯೂರ್ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಸೀಸನ್ 2. ಇನ್ನೊಂದು ವಿಚಾರ ಏನಪ್ಪ ಅಂದರೆ, ಸೀಸನ್ 1 ತುಂಬಾ ಅದ್ಭುತವಾಗಿರುವಂಥ ಮಮ್ಮೀಸ್ ಇದ್ರು. ಸೀಸನ್ 2 ಅದಕ್ಕಿಂತ ಅದ್ಭುತ, ಅದಕ್ಕಿಂತ ಬೆಟರ್ ಅಂತಲೂ ಹೇಳಬಹುದು. ಒಂದು ರೀತಿಯಲ್ಲಿ ಎಂಟರ್ಟೈನ್ಮೆಂಟನ್ನು ಕೊಡುವಂಥ ಮಮ್ಮೀಸ್ ಇದ್ದಾರೆ. ಆದರೆ ಒಂದೇ ಒಂದು ವಿಚಾರ, 2 ಸೀಸನಲ್ಲೂ ಕೂಡ ಫೈನಲ್ ವರೆಗೆ ಬರೋವಂತಹ ಒಂದೇ ಒಂದು ಮಮ್ಮಿ, ನೀವೇ ನಮಗೆ ಬೇರೆ ಗತಿ ಇಲ್ಲ, ಏತಬಾರ್ದು. ಎನಿವೇಸ್, ಯಾಕೆಂದ್ರೆ ಅವರೇ ಪ್ರೋಗ್ರಾಮರು ಆ್ಯಂಡ್ ಒನ್ ಆಫ್ ದ ಬೆಸ್ಟ್ MC ಅವರು, ಪೇಮೆಂಟ್ ಅವರೇ ಕೊಡೋದು. ಎನಿವೇಸ್, ಈ ಒಂದು ಕಾರ್ಯಕ್ರಮವನ್ನು ಶುರು ಮಾಡುವಂಥ ಟೈಮ್ ಖಂಡಿತವಾಗ್ಲೂ ನಮ್ಮ ಜೊತೆ ನಮ್ಮ ಜಡ್ಜಸ್ ಖಂಡಿತವಾಗ್ಲೂ ಇರಲೇಬೇಕಾಗುತ್ತೆ. ಮೊದಲನೇದಾಗಿ ಪ್ರತಿಯೊಬ್ಬರ ಒಂದು ಮನಸ್ಸಿನಲ್ಲಿ ಜಾಗವನ್ನು ಪಡ್ಕೊಂಡಿರುವಂತ, ಈ ಸಾರಿ ಬೇತಾಕ್ಲೇನೆ ಇಂಟ್ರೊಡ್ಯೂಸ್ ಮಾಡ್ಲಿ, ಅರೆ ಪಾಪ ಬೇಜಾರಪ್ಪ ನೀರು ಫಸ್ಟ್. ಓಕೆ, ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಜಾಗ ಪಡಿಬೇಕು ಅಂತ ಪ್ರತಿಯೊಬ್ಬರು ಆಸೆ ಪಡ್ತಾರೆ. ಆದರೆ ಅವರು ಕೊಡುವಂತಹ ಜಾಗ ಎಲ್ರಿಗೂ ಇಲ್ಲ, ನಮಗೆ ಮಾತ್ರ ಕೊಟ್ಟಿರೋದು. ದಟ್ ಇಸ್ ನಾನ್ ಅದರ್ ದ್ಯಾನ್ ನಮ್ಮ ಪ್ರೀತಿಯ ಚಿರಶ್ರೀ ಅಂಚನ್. ವೆಲ್ಕಮ್ ವೆಲ್ಕಮ್ ಅಂಡ್ ವೆಲ್ಕಮ್. ಹೌದಾ, ಚಿರಶ್ರೀ ಅಂಚನ್ ಲೆಪ್ಪನಾಗ ಇಂಚ್ ಹಿಡ್ದ ಹಾರ್ಟ್ ಇಂಚಿಗೆ ಪೋಯಿನಿ. ಹಾರ್ಟ್ ಇದು ಓಲುಪುನ್ ಪನ್ಲೆ ಈರ್ನ ಲೆಫ್ಟ್ ಕನ್ಫ್ಯೂಸ್ ಐನಿಂಕ್. ಐ ಆಮ್ ರಿಯಲಿ ಸಾರಿ. ಈ ರಂಚ ಎಡೆಡ್ ಪಾತಿರ ರಂಚ ಕನ್ಫ್ಯೂಸ್ ಆಡ ಚೇಂಜ್ ಮಿನಿ ಆಡ. ಓಕೆ, ಎನಿವೇಸ್, ನನ್ನ ಕುಡ ರೆಡ್ಡಿ ಜಡ್ಜಸ್ ನಕಲ್ ನಮ್ಮೊಟ್ಟಿಗುಲ್ಲೇರಿ ಸೊ ಏರುಲ್ಲೇರಿ ಇನ್ನು ಹಾರ್ಟ್ ಜಾಗ ಉಂಡ ನನ್ನ ರೆಡ್ ಜಡ್ಜಸ್ ಇನ್ಕಾರ್ಪೊರೇಟ್ ಮಲ್ಪರೆ ಇದು ಜಾಡ್ ಒಂದೇ ಜನಕ್ಕೆ ಜಾಗ ಅಪ್ಪ ನೀರು ಆರೇನ್ ಮಾತ್ರ ಲೆಪ್ಲೆ. ಸೊ ಲೆಟ್ ಮೀ ಕಾಲ್ ದ ಡೈನಮಿಕ್ 2 ಜಡ್ಜಸ್, ಅರುಣ್ ಅಲ್ವಾ ಸರ್ ಅಂಡ್ ಎಲ್ಟನ್ ಮಾಸ್ಕರೇನಸ್. ಎಂಜಲ್ಲರಿ ಫೈನ್ ಅದೇ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಆಯ್ತು, ಒಟ್ಟಿಗೂ ನಮ್ಮೊಟ್ಟಿಗೂ ಗೆಸ್ಟ್ ಜಡ್ಜ್ ಆದ ಬಾರಿ ಶೋ ಕೂಡ ಕಮೆಂಟ್ ಕೊಡ್ಬೇರು, ಬಾರಿ ಶೋ ಕೂಡ ವಿಚಾರ ತಿರ್ಪಾವೇರು, ಅವ್ರನ್ನ ಎಕ್ಸ್ಪೀರಿಯನ್ಸ್ನ ಪಂಡು ಕೊಡ್ಬೇರು. ದಟ್ ಈಸ್ ಇರೇಗ್ಲ ಒಂಚೂರು ಬುದ್ಧಿವಾದ ಕೊರ್ಪೇರು, ಕಾರ್ಲ ಒಯ್ಪೇರು, ಡ್ಯಾನ್ಸ್ ಇಟ್ಲ ಸೂಪರ್ ಮಲ್ಪೇರು. ದಟ್ ಈಸ್ ಸೈಟ್ ಟು ಡ್ಯಾನ್ಸ್ ಸಂಬಂಧಿರ ಅಡ್ಡದಲ್ಲಿ ಜಯಿಸಿ ಬಂದಂತ ಸರಿತಾ ಪ್ರಸಾದ್ ಕುಟಾರಿ. ಥ್ಯಾಂಕ್ ಯು ಎಡ್ಡೆ ಪಂಡರು, ವೆಲ್ ಸೆಡ್. ಥ್ಯಾಂಕ್ ಯು ಸೋ ಮಚ್. ಏರಕ್ ಬನ್ನೀರು ಎಂಕೆ ಸೌಜನ್ಯ ಎಂಗ್ ಲಾಸ್ಟ್ ಒಂದು ಏರ ಲಂಚ ಪುಗರ್ ನೋಡು. ಸೌಜನ್ಯ ನೆಕ್ಸ್ಟ್ ಟಾಪಿಕ್ ಎಂಚಿನ ಬಲ್ಲೆ ತುಕ ರೆಕಾರ್ಡ್ ಲಂಚನೆ ಮಲ್ತದೆ. ಸಾರಿ ದಾದವಂಡೇರ್ ನೆಕ್ಸ್ಟ್ ಟಾಪಿಕ್ ಎಂಚಿನೆ ಏರ್ ನೆಕ್ಸ್ಟ್ ಡ್ಯಾನ್ಸ್ ನೆಕ್ಸ್ಟ್ ಡ್ಯಾನ್ಸ್ ಏರ್ ಬರೋದು. ಸೌಜನ್ಯ ನೆಕ್ಸ್ಟ್ ಡ್ಯಾನ್ಸ್ ಏರ್ ಬರ್ತಾರೆ. ಅದಾರ ಎನ್ನಡನಿಕೆ ಏನ್ ಬರ್ದ ಬಟ್ ಆರೆಕ್ ದಾಲ ಗೊತ್ತಿಪ್ಪುಜಿ ಮತ್ತೆ ಎನ್ನಡನಿಕೆ ಏರ್ ಕಮ್ ಬರ್ತಾರೆ ಆನ್. ಬಟ್ ನೆಕ್ಸ್ಟ್ ದಾದ ವಿಷಯ ದಾದ ಬಂಡ ಕೆಲವರಿಗೆ ಮಾತ್ರ ಐಕ್ಯ ನಮ್ಮ ಪೇಮೆಂಟ್ ಕೊರಬಿಟ್ಟು ಆ ಸ್ಪಾನ್ಸರ್ ಪರ್ಲೆ ನೆಕ್ಸ್ಟ್ ಇಯರ್ ಬರಬೇಕು. ಎಕಡೆ ಎನ್ನ ಕಾರು ಹೋಯ್ತೋದಿತ್ತೇರ ಯಾಮ್ ಪಾತೆರ್ನಾಗ ಬೇತನೆ ಟಾಪಿಕ್ ದೇತ್ತೇರ ಇತ್ತೆ ಯಾಮ್ ಪಾತೆರ್ನಾಗ ಆರು ಬೇತಕ್ಲಿಗೆ ಪಾತೆರ್ರ ಚಾನ್ಸ್ ಕೊರ್ಪನೆ ಬಾರಿ ಬಂಗೋಡು ಈತ ಅಂಚ ಟಾಪಿಕ್ ದೆ ತುಂಬೋಣ ಫಾರಮ್ ಅಲ್ಲ ಪ್ರತಿಯೊಂದು ಅಂಗಡದಲ್ಲಿ ವಿಷಯ ಪಾತೆರಡು ಈತ ಡ್ಯಾನ್ಸ್ ದ ವಿಷಯ ಪಾತೆರಡು. ದಟ್ ಇಸ್ ಕಾಲ್ಡ್ ವುಮೆನ್. Yes. The power of women. Yes, don't underestimate the power of women. Women or woman? Women. Women ಪಂಡ ಮೆಜಾರಿಟಿ ಡೊಲ್ಲ ಅದೇ. ಬುಡ್ಗ ನಂಗೆ ಬಂಗ ಹೋಗಬೇಕ ಇಲ್ಲಡೆ ನುಪ್ಪಾಡ್ಜರ್ನ ಇಲ್ಲಡ ವಿಮೆನ್ ಇರುತ್ತೆ. ಎನಿವೇಸ್, ನಮ್ಮ ಫಸ್ಟ್ ಪರ್ಫಾರ್ಮೆನ್ಸ್. Thank you for calling me here. That is what I have to. Saujanya boka irenu panodu. Thank you for calling me dance.
ಮಮ್ಮಿ ಡ್ಯಾನ್ಸ್ ಎಪಿಸೋಡ್ಗೆ ಸ್ಪೆಷಲ್ ಜಡ್ಜ್ ಆದ. It's a pleasure, So- Sarita ma'am. Iregencha ondu you've seen semi-finalists dance. It red last contestants are there yet to perform. How was your experience going on in this? ಆ್ಯಕ್ಚುಲಿ ದೇ ಆರ್ ವೆರಿ ಗುಡ್. ನಿಖಲು ಒಂದೊಂದು ಗ್ರೂಪ್ ಮಾಡ್ತಿದಾರತ್ತೆ ಹೌ ಟು ಡೂ ಲೈಕ್ ದ ಬೆಸ್ಟ್ ಡಾನ್ಸರ್ಸ್ ಇನ್ ಒನ್ ಗ್ರೂಪ್. ದ ಎಪಿಸೋಡ್ ವೈಸ್ ಏರೇನು ಇಂಚ ಒಂದು ಮಲ್ಪೋಡು ಇನ್ ದ್ಯಾಟ್ ಯು ಆರ್ ಎಲಿಮಿನೇಟಿಂಗ್ ಒನ್ ಲೈಕ್ ಬೆಸ್ಟ್ ಪರ್ಫಾರ್ಮೆನ್ಸ್ ಬೊಕ 2 ಜನ ಓಕೆ ಐ ಡೋಂಟ್ ನೋ ದ ಎಲಿಮಿನೇಷನ್ ಹೌ ಇಟ್ ಈಸ್ ಗೋಯಿಂಗ್ ಆನ್ ಬಟ್ ನಿಕ್ಲನ ಗ್ರೂಪಿಂಗ್ ಹೆಂಗೆ ಮಸ್ತ್ ಇಷ್ಟ ಬಿಕಾಸ್ ಇಟ್ಸ್ ನಾಟ್ ಎ ಓವರ್ ಆಲ್ contestants but according to them ಮೂಜಿ contestant and worthy best performer ಬಂದು ಕೊರ್ಪಾರ. So that one I like and the moms are really good. ಎತ್ತು ಶೋಕ್ ಡ್ಯಾನ್ಸ್ ಮಾಡ್ತಿದ್ದಾರೆ ಬಂದ. I think even I have feel like dancing Feel now. like They- dancing. Enga sitting pura on the dance chair. malpuga. There is time for our rejoicing also. And Yeah. itte engala mummies celebrate maltondulleru. Next topic barondandu. Okay, here explain. ನಿಖಿಲ್ ಆಂಡೆ Yes. And yes, continue. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಇಟ್ಸ್ ಅ ಗ್ರೇಟ್ ಪ್ಲೆಜರ್ ಹ್ಯಾವಿಂಗ್ ಯು ಹಿಯರ್. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಇತ್ತೆ ನಮ್ಮ ಶೋ ಸ್ಟಾರ್ಟ್ ಮಾಡ್ಬಿಡು ಯಾಕೆ ಬಂದೈತೆ ನಮ್ಮ ಟಿವಿ ತೊಗೊಂಡು ಅವೇ ಪನ್ನಿ ಟಾಪಿಕ್ ಎಕ್ಸ್ಪ್ಲೇನ್ ಮಲ್ಪಲೆ ಅಂತ ಬೇತದ ಅದು ಪನ್ನಿ ಆತು. ಓಕೆ ಟಾಪಿಕ್ ಈಸ್ ಸೆಲೆಬ್ರೇಷನ್ ಪಂಡ ಒವೇ ರೀತಿಯ ಸೆಲೆಬ್ರೇಷನ್ ಅದು ಇಲ್ಲಡು ಸುಮಾರು ರೀತಿಯ ಸೆಲೆಬ್ರೇಷನ್ ಆಪುಂಡು ಇಲ್ಲಡು ನಮ್ಮ ಕೆಲವರ ಚೌತಿ ಸೆಲೆಬ್ರೇಷನ್ ಮಲ್ಪುವ ಅಷ್ಟಮಿ ಬೊಕ್ಕ ಮದ್ಮೆಣ್ಣ ಮೆಹಂದಿ ಬೊಕ್ಕ ಮದ್ಮೆದ ದಿನ ಬೊಕ್ಕ ತಮ್ಮನ ಅತ್ತು ಬೊಕ್ಕ ರೂಪೇಶ್ ಬಯಕೆ ಪನ್ನಿ ನೆಕ್ಸ್ಟ್ ಬರ್ಪುನ ಕಂಟೆಸ್ಟೆಂಟ್ ನ ಟಾಪಿಕ್ ಎಕ್ಸ್ಪ್ಲೇನ್ ಮಲ್ಪಲೆ ಬನ್ನಿ. ನೆಕ್ಸ್ಟ್ ಬರ್ಪುನ ಕಂಟೆಸ್ಟೆಂಟ್ ಟಾಪಿಕ್ ಇಟ್ ಈಸ್ ನಮ್ಮ ಉಪನಂಚಿನ ಕರ್ನಾಟಕ ರಾಜ್ಯ ಆ್ಯಂಡ್ ಕರ್ನಾಟಕ ರಾಜ್ಯದ ಮಮಲ್ಲ ಒಂದು ಪರ್ಬ ಅಂತ ಬಂದ ದ್ಯಾಟ್ ಈಸ್ November 1 ಕರ್ನಾಟಕ ರಾಜ್ಯ ಕರ್ನಾಟಕ ಪನ್ಪುನಂಚಿನ ಒಂದು ರಾಜ್ಯ ಉಂಡಾಯನಂಚಿನ ಒಂಜಿ ದಿನನ ಸೆಲೆಬ್ರೇಟ್ ಮಲ್ಪುನಂಚಿನ ಒಂಜಿ ಪುರ್ಲ ಗಂಟೆದ ಕ್ಷಣ ಆ ಒಂಜಿ ವಿಚಾರನ ಬತ್ತೊಂದು ಈ ಒಂಜಿ ವೇದಿಕೆ ಬರೋದಿಲ್ಲ ಇಯರ್ ಬರೋದಿಲ್ಲ. ಸುಮಾ ಗುರುಪ್ರಸಾದ್ ಸೀಸನ್ 1 ರನ್ನರ್ ಅಪ್ ಆದು ವಿನ್ ಆಯ್ನಾರು ಮೇರೆ ಈ ಸಲ ಚಾಲೆಂಜ್ ಕೊರ್ದು ಐ ಆಮ್ ಗೋಯಿಂಗ್ ಟು ಬಿ ದ ವಿನ್ನರ್ ಅಂತ ಪಂಡು ಬೈದೇರು. ಸೊ ಲೆಟ್ಸ್ ವೇಟ್ ಅಂಡ್ ವಾಚ್ ಹರ್ ಪರ್ಫಾರ್ಮೆನ್ಸ್ ಆನ್ ಕನ್ನಡ ರಾಜ್ಯೋತ್ಸವ. ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ, ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆರೆವೆ, ಮರವಾದರೆ ನಾನು ಚಾಮುಂಡಿಗೆ ನೆರಳಾಗಿರುವೆ, ಮಗುವಾದರೆ ನಾನು ಕಾವೇರಿಯ ಮಡಿಲಲ್ಲಿ ನಗುವೆ. ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ, ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆರೆವೆ, ಮರವಾದರೆ ನಾನು ಚಾಮುಂಡಿಗೆ ನೆರಳಾಗಿರುವೆ, ಮಗುವಾದರೆ ನಾನು ಕಾವೇರಿಯ ಮಡಿಲಲ್ಲಿ ನಗುವೆ. ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ, ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆರೆವೆ. ಮಂಜಾದರೆ ನಾನು ಕೊಡಗಿನ ಶಿರದಲ್ಲಿ ಮೆರೆದೆ, ಬೆಳಗಾದರೆ ನಾನು ಕರುನಾಡಿಗೆ ಕಿರಣವ ಸುರಿದೆ, ಸ್ವರವಾದರೆ ನಾನು ದಾಸರ ಕಂಠದಿ ನಲಿವೆ, ಖಡ್ಗವಾದರೆ ನಾನು ಚೆನ್ನವ್ವನ ಕರದಲ್ಲಿ ಬೆರೆವೆ, ಬಲವಾದರೆ ನಾನು ಓಮವ್ವನ ಮೊನಕೆಯ ಬೆರೆವೆ. ಕನ್ನಡ ಕುಲವಾಗಿರುವೆ, 7 ಜನ್ಮದಲ್ಲೂ ಕನ್ನಡ ಕುಲವಾಗಿರುವೆ. ಈ ಕೈ ಕರ್ನಾಟಕದ ಆಸ್ತಿ. ಈ 5 ಬೆರಳಲ್ಲಿರೋದು 5 ಕೋಟಿ ಕನ್ನಡಿಗರ ಶಕ್ತಿ. ಮುಷ್ಟಿ ಮಾಡಿ ಹೊಡೆದ್ರೆ ಮತ್ತೆ ಆ ವ್ಯಕ್ತಿ ಎದ್ದು ಬಂದಿದ್ದು ಚರಿತ್ರೆಯಲ್ಲೇ ಇಲ್ಲ. ಕನ್ನಡದ ಸಿದ್ಧ ಹಾಡೋದ
ಬಾಳೋದಕ್ಕೆ ಎದ್ದ ಕನ್ನಡಕ್ಕೆ ಇವನು ಸಾಯೋದಕ್ಕೂ ಸಿದ್ಧ. ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ. ಮಾತಾಡೋ ದೇವರಿವಳು, ನಮ್ಮ ಕಾಪಾಡೋ ಗುರು ಇವಳು. ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ. ನಲಿದಾಡೋ ನೀರಿವಳು, ನಾವು ಉಸಿರಾಡೋ ಕಾಡಿವಳು. ಸಿದ್ಧವೋ ಸಿದ್ಧವೋ ಕನ್ನಡಕ್ಕೆ ಸಾಯಲು, ಸಿದ್ಧವೋ ಬದ್ಧವೋ ಕನ್ನಡಕ್ಕೆ ಬಾಳಲು. ಹುಟ್ಟಿದರೆ ಕನ್ನಡ ನಾಡಲು ಸತ್ತೈತೆ, ಬಿಟ್ಟಿದರೆ ಕನ್ನಡ ಬಣ್ಣ ಗೆಟ್ಟೈತೆ. ಹುಟ್ಟಿದ್ದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದು ಜಟಕ ಬಂಡಿ, ವಿಧಿ ದಡ ಸೇರಿಸುವ ಬಂಡಿ. ಬದುಕಿದು ಜಟಕ ಸೂಪರ್ ಸೂಪರ್, ತುಂಬಾನೇ ಖುಷಿ ಆಯ್ತು ನನಗೆ. ಯಾಕೆಂದ್ರೆ ಒಂದು ಒಳ್ಳೆ ಕಾನ್ಸೆಪ್ಟ್ ಅನ್ನ ತಗೊಂಡ್ಬಂದಿದ್ದೀರಾ. ನಮ್ಮ ಕರ್ನಾಟಕ ರಾಜ್ಯದ ಬಗ್ಗೆ, ಅಂದ್ರೆ ಕರ್ನಾಟಕ ರಾಜ್ಯಕ್ಕೆ ಒಂದು ಹಬ್ಬ ಅಂದ್ರೆ ಅದು ನವೆಂಬರ್ 1 ಅಂತ ಹೇಳಬೇಕು. ಯಾಕೆ ಅಂದ್ರೆ 1956ರಲ್ಲಿ ನಮ್ಮ ದೇಶದಲ್ಲಿ ಕರ್ನಾಟಕ ಅನ್ನುವಂಥ ಒಂದು ರಾಜ್ಯ ಜನ್ಮವನ್ನು ಪಡೆಯಿತು. ಅದಾದ್ಮೇಲೆ 1973ರಲ್ಲಿ ಸ್ಟೇಟ್ ಆಫ್ ಮೈಸೂರು ಅಂತ ಇತ್ತು, ಅದು ಕರ್ನಾಟಕ ಅನ್ನುವಂಥ ಒಂದು ಹೆಸರನ್ನು ಪಡ್ಕೊಂಡಿತ್ತು. ಅಂತ ಒಂದು ವಿಚಾರವನ್ನು ಇಟ್ಕೊಂಡು ಒಂದು ಒಳ್ಳೆ ವೆಲ್ ಪ್ಲ್ಯಾನ್ಡ್ ಅಥವಾ ವೆಲ್ ಕೊರಿಯೋಗ್ರಾಫ್ಡ್ ಒಂದು ಆ್ಯಕ್ಟ್ ಅಂತ ಹೇಳಬೇಕು. ತುಂಬ ಖುಷಿ ಆಯಿತು. ಅದ್ರ ಜೊತೆಗೆ ನೀವು ತುಂಬ ಜನರನ್ನು ಇಮಿಟೇಟ್ ಮಾಡಿದ್ರಿ, ವಿಷ್ಣುವರ್ಧನ್ ಥರಾನೂ ಮಾಡಿದ್ರಿ. ಅದ್ರ ಜೊತೆಗೆ ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆನೂ ಇಮಿಟೇಟ್ ಮಾಡಿದ್ರಿ. ದಟ್ ವಾಸ್ ರಿಯಲಿ ಗ್ರೇಟ್. ತುಂಬ ಖುಷಿ ಆಯಿತು. ಒಟ್ಟಿನಲ್ಲಿ ಎಲ್ಲರೂ ಕೂಡ ಒಂದು ಸೆಲೆಬ್ರೇಷನ್ ಮೂಡಲ್ಲಿದ್ರಿ, ಎಲ್ಲರೂ ಸಾಥ್ ಕೊಟ್ರಿ. ಒಂದು ಒಳ್ಳೆ ಪ್ರದರ್ಶನ ಅಂತ ಖಂಡಿತವಾಗ್ಲೂ ಹೇಳ್ಬೋದು. ಓವರ್ ಟು ಅರುಣ್ ಆಳ್ವ ಸರ್, ಪ್ಲೀಸ್. ಹೆಂಗಾಯ್ತು ನಿಮಗೆ? ಸುಮಾ ಏನ್ ಚೊಲ್ಲರು ಐ ಮೈಕ್ಲ ತಿನ್ಪೇನಾ ಅಂತ ಅಂಚನೆ ತೋಜುಂಡು ಸರ್. ಮೈಕ್ ಸರ್ ಹುಷಾರಲ್ಲ ಇರಂಚುಲ್ಲಾರ ಯಾನು ಹುಷಾರಲ್ಲ. ಏರ್ ಕೊರಿಯೋಗ್ರಫಿ ಮಂತೇರು ಕೊರಿಯೋಗ್ರಾಫರ್ ಸರ್, ಕೊರಿಯೋಗ್ರಾಫರ್ ಹಸ್ಬೆಂಡ ಅದು ಬೇತೆ ಇರಲ್ಲ ಹೆಲ್ಪ್ ದೇತೋ ಅಂಡ್ ಎನ್ನ ಹಸ್ಬೆಂಡ್ ಒಕ್ಕ ಸೂರಜ್ ಸರ್. ಓಕೆ ಎಂಕ್ ಮಸ್ತ್ ಖುಷಿ ಆಂಡ್ ಸರ್ ಥ್ಯಾಂಕ್ ಯು. ಟೋಟಲ್ ಪರ್ಫಾರ್ಮೆನ್ಸ್ ಥ್ಯಾಂಕ್ ಯು ಸರ್. ಸೂಪರ್ 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 ಸರ್ ಥ್ಯಾಂಕ್ ಯು. ದೇಪಂಡ ಇರಡ ಒಂಜಿ ಗಿಫ್ಟ್ ದಾದಪ್ಪ ನೋಡಿ ಎನರ್ಜಿ. ಇರಡ ಒಂಜಿ ಎನರ್ಜಿ ಸ್ಟಾರ್ಟಿಂಗ್ ಎಂಡ್ ಮುಟ್ಟ ಅವು ಚೂರ್ಲ ಡ್ರಾಪ್ ಆತುಜಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಏರ್ ಇರಗ ಕೊರಿಯೋಗ್ರಫಿ ಮಂತು ಕೊಡ್ತೇರು, ಪಂಡದು ಕೊಡ್ತೇರು, ಐನು ಐದು ಜಾಸ್ತಿ ಮಂತದಾರು. ಥ್ಯಾಂಕ್ ಯು ಸರ್. ಅಂಚಿನೇ ಇರ್ನೊಟ್ಟಿಗಿತ್ತಿನ ಪ್ರತಿ ಇರ್ನ ಗ್ರೂಪ್ ಮೆಂಬರ್ಲಕ್ಕಲ್ಲ ಒಂಜಿ ಅಕ್ಲೆಗೆ ಒಂಜಿ ಹಬ್ಬದ ಟೈಮ್ ಇಂಚ ಖುಷಿಯಾದ ನಲಿಪೇರು. ಅಕ್ಲು ಅವು ಕಾಂಪಿಟೇಷನ್ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಇಜ್ಜಿ ಅಕ್ಲೆ ಮಂಡೇಡಿ ಇಜ್ಜಿ ಅಕ್ಲು ನಲ್ತೊಂದೇ ಇತ್ತೇರು. ಥ್ಯಾಂಕ್ ಯು ಫ್ರೆಂಡ್ಸ್. ಯಾನಿಜ್ಜ ಸೊ ಸುಮಾ, ದಿಸ್ ಈಸ್ ಕಾಲ್ಡ್ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್. ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ನೆಕ್ಸ್ಟ್ ಅಂಚಿನ ಪಂದು ಪ್ಲಂಬರಿಗೆ ಹೋಗ ಅದನ್ನು ಮಸ್ತ್ ಖುಷಿ ಆಣಂಗೆ ಇರ್ನ ದುಂಬಲೇರಿ ಇರ್ನ ಪರ್ಫಾರ್ಮೆನ್ಸ್ ಇತ್ತನದೆ. ದಟ್ ವಾಸ್ ರಿಯಲಿ ಗುಡ್. ಕೈಗೊಳ್ಳೆ ಆ್ಯಂಡ್ ಮಸ್ತ್ ಖುಷಿ ಆಂಡ್ ಮಸ್ತ್ ಖುಷಿ ರೆಡ್ ಬಾರಿ ಹೋಗುವಂತ ಅದೇ ಬಾ ಏಜಿ ಒಂಜಿದಾದ ಬಂಡ ಇರ್ನ ಹೆಡ್ ಆದಿತ್ತು ಬೊಕ್ಕೊಂಜಿ ಕೈಟ್ ಒಂಚಿರೋ ಸ್ವೀಟ್ ಇತ್ತು ನಾನು ಪೂಜೆ ನಾನು. ಬೇಜಾರಾಣೆ ఆవిడ అంతా ఆవిడ ఇది ఇది మళ్ళీ అండ్ ఓవర్ టు చిరశ్రీ అంచన్ ఇరగించాండి. హాయ్ సుమా. ఫస్ట్ స్వీట్ ఎంచాను పల్లె ఎడెత్తన్ ఓకే. సో సుమా ఫస్ట్ ఇయర్ నా హస్బెండ్ అండ్ స్టేజ్ ಗೆ ಲೆಪ್ಪಲೆ ಗುರು because he was running here and there, he was climbing everywhere just to make her performance look better. ಮಸ್ತ್ ಆರು ಪಾಪ ಬಾಲೆಲ್ಲ ಮೇಂಟೈನ್ ಮಾಡ್ತಂದೆ ಪ್ರಾಕ್ಟೀಸ್ ದ ಟೈಮ್ ಹುಡುಗರ ಬಾಲೆ ಕೊಂಚೂರು ಹುಷಾರಿತ್ತು ಜಿ.
ಆಲು ಜ್ವರ ಪೂರ ಇತ್ತಂಡು ಬೊಕ್ಕ ಒಂಚೂರು ಫುಡ್ ಪಾಯ್ಸನ್ ಆದ ಪೂರ ಮಸ್ತ್ ಪ್ರಾಬ್ಲಮ್ ಒಂದಿತ್ತಂಡು ಸೊ ಒಂಜಿ ಸೈಡ್ ಆಲ್ ಬುಲ್ತೊಂದಿತ್ತಲ್ಲ ಒಂಜಿ ಸೈಡ್ ಆರೆಗ್ ಎನ್ನ ಪ್ರಾಕ್ಟೀಸ್ ದ ಟೆನ್ಷನ್ ಸೊ ಪೂರ ಪೂರ ಏನಂತ ತೂಯಿನಿ ಪೂರ ಆರೆ ಜಾಸ್ತಿ ಸೊ ಯಾನ್ ಆರೆ You're lucky. ಅದೊಂದು ಒಲ್ಪ ದಿಕ್ಕಿನ ಒಂದು ಇಂಚಿನ ತಿಕ್ಕುತ್ತಿಜಿ ಸರ್ ಅಂಚ ಅಯ್ಯೋ ರಿಸಲ್ಟ್ ಬನ್ನಿ ಬೇಡ ಬಣ ಓಲಿ ಇರಕ್ಕೆ ಬಣ ಲವ್ ಮಲ್ಪರ ಓಲ್ ದಿಕ್ಕಿನ ನಿನ್ಗೆ ಡ್ಯಾನ್ಸ್ ಕ್ಲಾಸ್ ಓಕೆ ಸೊ ಅರೇನು ತೂನಗನೆ ಗೊತ್ತಾಗ್ಬಿಡು ಮಸ್ತ್ ಬಚ್ಚಿದ್ದೀರಿ ಲಾಸ್ಟ್ ಟೈಮ್ ಅವಾಗ ಮಿತ್ತೊಂದು ದರ್ತಾರತ್ತೆ ದ್ಯಾಟ್ ವಾಸ್ ರಿಯಲಿ ಗ್ರೇಟ್ ಯಾರು ಅವು ಇರಗ್ಲೇ ಗೊತ್ತಾಜು ಮೇರ್ ದರ್ತೀನಿ ದಟ್ ವಾಸ್ ಗ್ರೇಟ್ ಆ್ಯಂಡ್ ಇರ್ನಾಡತ್ತೆ ಎಸ್ ಎಲ್ಟನ್ ಆತಜೆ ಎಸ್ ಪ್ಲೀಸ್. Coming to your performance, Irna, energy level was superb. As usual, every episodes, your energy level will be awesome. Thank you, and Irna, choreography was really good. And yeah, Irna, costumes la very nice. And the team coordination was really good. Must effort par de rakulu. ಥ್ಯಾಂಕ್ ಯು So we could see live Vishnu sir and Rajkumar sir today. And wonderful performance. Props were also utilized very nicely. All the very best. ಥ್ಯಾಂಕ್ యూ మ్యామ్. ఎస్ అంజన ನಮ್ಮ ఎల్టన్ దాదా అని పేరు కేన్ కావాలి. ಹಾಯ್ ಸುಮಾ. ಹಲೋ ಸರ್. ಓಕೆ ಫಸ್ಟ್ ಆಫ್ ಆಲ್ ಇದನ್ನ ಹಸ್ಬೆಂಡ್ಗೆ ನಾನು ಕಂಗ್ರ್ಯಾಚುಲೇಟ್ ಮಾಡ್ಪೆ ಬಿಕಾಸ್ ಹಿ ಹ್ಯಾಸ್ ಡನ್ ಅ ಫ್ಯಾಬ್ ಜಾಬ್. ಓಕೆ ಥ್ಯಾಂಕ್ ಯು ಸರ್. ಆಂಡ ಒಂದೆಟ್ಟು ಬಂದು ಸೂರಜ್ ಸರ್ ಉಲ್ಲೇರಿ ಅಂದೆ ಆಲ್ ಎನಿ ಕೊರಿಯೋಗ್ರಫರ್ ಸೂರಜ್ ಉಲ್ಲೇರ್ ಬೈಜೇರ್. ಓಕೆ ಎನಿವೇಸ್ మీరు మిత్తుతో ఉందిలే ಓಕೆ ಓಕೆ ಎನಿವೇಸ್ ಗುರು ಲಾಸ್ಟ್ ಟೈಮ್ ಲ ಇರ್ ಸಾರಿ ಡುವೇಟ್ ರೌಂಡ್ ಇರ್ ಒಂಜಿ ಎಡ್ಡೆ ಅವು ಒಂಜಿ ಪ್ರೆಸೆಂಟೇಷನ್ ಅವ್ ಎಡ್ಡೆ ಇತ್ತು. ಸೊ ಐ ಕುಡ್ ಸೇ ದಟ್ ಈ ಪ್ರೆಸೆಂಟೇಷನ್ ಎಡ್ ಮಾಯರ ಅಂದ್ ಡೌಟಿಂಗ್ ಪ್ರಾಪ್ ಯೂಸೇಜ್ ಇರ್ನ ಎಡ್ಡೆ ಉಂಡು ಕ್ಲೀನ್ ನೀಟ್ ಓಲ್ ಇಟ್ಸ್ ಯಾನ್ ಪನ್ ದಾಯ ಪನ್ನೊಂದುಲ್ಲ ಪಂಡ ಪ್ರಾಪ್ ಓಲ್ ಅಗತ್ಯ ಉಂಡು ಅವ್ಲು ಇರ್ ಯೂಸ್ ಮಂತೊಂದುಲ್ಲಾರ ಅನ್ನೆಸೆಸರಿ ಇರ್ ಯೂಸ್ ಮಂತೊಂದಿಜ್ಜಾರ. ಸೊ ಅಗೇನ್ ಫಾರ್ ದ ಪಿರಾಡ್ದು ಒಂಜಿ ದಕ್ಕೆರ್ಪು ಅವಲ ಖುಷಿ ಅಂಡ್ ಇಟ್ ವಾಸ್ ಅ ಸರ್ಪ್ರೈಸ್ ಅಗೇನ್ ವಿ ಡಿಡ್ಂಟ್ ನೋ ಆ್ಯಂಡ್ ಗುಡ್ ಥಾಟ್. ಆಕ್ಚುಲಿ ಅವು ಪೂರ ಸೂರಜ್ ಸರ್ಲ ಆರ್ ಮಸ್ತ್ ಹೆಲ್ಪ್ ಮಾಡ್ತಾರೆ ಪೂರ ಆರೆ ಎಂಕ್ಲೆ ಬಾಲದ ಒಂಚೂರು ಬಿಸಿಟ್ ಇತ್ತಿನ ಇತ್ತು ಆರು ಬತ್ತದ ಪೂರ ಆರೇ ಮಸ್ತ್ ಹೆಲ್ಪ್ ಮಾಡ್ತೀನಿ ಇಂಕ್. ಓಕೆ ಸೊ ಎನಿವೇಸ್ ಆರ್ ಇಜ್ಜರ್ ನಮ್ಮೊಟ್ಟಿಗೆ. ಸೊ ಇನ್ ಸೆನ್ಸ್ ಆರ್ ಬೈಜ್ಜರ್ ಆ್ಯಂಡ್ ಸೊ ಇರೆಗ್ ಈ ಜನ ಓಕೆ ಮಾತ ಬಂದಿರ ಎನರ್ಜಿ ಸೂಪರ್ ಅಗೇನ್ ಲಾಸ್ಟ್ ಟೈಮ್ ನಾನು ಬಂದಿತ್ತೆ ಯು ಹ್ಯಾವ್ ಅ ಪ್ಲಸ್ ಪಾಯಿಂಟ್ ಮನ್ಪೇರು ಯು ಹ್ಯಾವ್ ಅ ಪ್ಲಸ್ ಪಾಯಿಂಟ್ your husband is a choreographer and he understands your body, he understands your energy irdada malpole ir malpera puji aw nanla compatibility complete apondo so you can perform again for the fact that in a teammates wonderful job so god bless you all ir all so good energy and yan da pandala panda every formation was clean for me every fraction of second altirde ide mitte tirth pura ಕ್ಲೀನ್ ಇತ್ತೇನು. ಸೊ ಅರ್ಜೆನ್ಸಿ ಆವಾಡು ಫಡಾಫಡ ಆವಾಡು ರಪ ಆವಾಡು ಮಂತೊಂದಿತ್ತಾರೆ ಕ್ಲೀನ್ ತೋಜೊಂದಿತ್ತೇನು ಒಂಜಿ ಎರರ್ ಆಂಡ ಅಂದ್ರೆ ಸ್ಟಾರ್ಟಿಂಗ್ ಆಫ್ ಫ್ಲಾಗ್ ಇಯರ್ ಹಾಯ್ಸ್ಟ್ ಮಲ್ಪನಾಗ ಅವು ಓಪನ್ ಆತಿ ಜತೆ ಫ್ಲಾಗ್ ಅವು ಓಪನ್ ಆತಂಡು ಬಟ್ ಅವು ರೋಲ್ ಆಂಡು ಆತೆ ಅವೇ ಅವು ಓಪನ್ ಆದಿ ಜನ ಬಟ್ ಐ ಲೈಕ್ ದ ಕಾಂಬಿನೇಷನ್ ಕರ್ನಾಟಕ ಆ್ಯಕ್ಚುಲಿ ರೆಡ್ ಆ್ಯಂಡ್ ಯೆಲ್ಲೋ ಪ್ರತಿ ಕಡೆ ರೆಡ್ ಯೆಲ್ಲೋ ದಿತ್ತಾರೆ ಅಗೇನ್ ಕೇಮ್ ಆ್ಯಂಡ್ ಅವೊಂಜಿ ಎಲ್ಲಿಯ ಮೂಮೆಂಟ್ ಇತ್ತನು ಈರ್ ಎಕ್ಸ್ಪ್ಲೇನ್ ಮಂತ್ಪುನಾಗ ಓಬಾವನ ವಿಷಯ ಸೊ ದ್ಯಾಟ್ ಅವು ಕ್ರಿಯೇಟ್ ಮಾಡ್ತಾರೆ ಓಕೆ ಒಂಜಿ ಕೇವ್ ಲಕ್ ಒಂಜಿ ಕ್ರಿಯೇಟ್ ಮಾಡ್ತಾರೆ ಕರೆಕ್ಟ್ ಎಕ್ಸಾಕ್ಟ್ಲಿ ಕೋಟೆದುಲೈ ಪ್ರಾಪರ್ ವರ್ಡ್ ಅವು ದಟ್ ವಾಸ್ ಅ ಸೂಪರ್ ಮೂಮೆಂಟ್ ಆ್ಯಂಡ್ ವಿಶ್ ಯು ಆಲ್ ದ ಲಕ್ ಆ್ಯಂಡ್ ಗಾಡ್ ಬ್ಲೆಸ್ ಇರ್ ಇಂಚನೆ ಎದುರ್ಪೋಂಡ ಐ ವುಡ್ ಸೇ ಅಗೇನ್ ಯಾನ್ ಸುರು ಕೇರಗ್ಲ ಪಂದಿತ್ತೆ ಟ್ರೋಫಿ ದವಂತೆ ಕೈತಲ್ ಥ್ಯಾಂಕ್ ಯು ಸರ್. Great. And this is what I say. Mamma mia. Babadla. Super. Next pandla ve babadna. Okay and mast ಖುಷಿ ಆಗ್ಬಿಡ್ಬೇಕಲ್ಲ ಕಮಿಟ್ಮೆಂಟ್ ಏತು ಪಡೋಣ ಇತ ಎಸ್ ಸರ್ ಪ್ಲೀಸ್ ಸುಮಾ ಇರಗೆ ಬೊಕ್ಕೊಂಜಿ ಪ್ಲಸ್ ದಾದ ಪಂಡ ಇರನ ಹಸ್ಬೆಂಡ್ ಕೊರಿಯೋಗ್ರಾಫರ್ ಇನ್ನೆಡ್ ದಾತ್ಲ ಇರಗೆ ಬೆಸ್ಟ್ ಒಂಜಿ ಇರ ಗಿಫ್ಟ್ ಒಂದು ಬರೋಡು ದೇ ಪಂಡ ಎನಿ ಟೈಮ್ ರಾತ್ರಿ 12 ಗಂಟೆಗಳ 2 ಗಂಟೆಗಳ ನಿಕ್ಕೆ 2 ಜನ ಡ್ಯಾನ್ಸ್ ಮಾಡ್ಬೋದು ಇಜ್ಜಿ ಸರ್ ಬಾಲೆತನ ದಾತನ್ ಚಾಪುಜಿ ನೇಬರ್ಸ್ ಪೂರ ನಿರ್ಪೂಜಾರ ನಿಕ್ಲ ರಾತ್ರಿ ದಾದೆ ಡ್ಯಾನ್ಸ್ ಅಂತ ನಿರ್ಪೂಜಾರೆ ನೇಬರ್ಸ್ ಲ ಆತೆ ಸಪೋರ್ಟ್ ಲೇರ್ ಪೂರೆರ್ಗ್ಲ ಗೊತ್ತುಂಟು ಸರ್ ಎಂಗ್ ಡ್ಯಾನ್ಸರ್ಸ್ ನಕ್ಲ ನಂಚ ಅಪ್ಪ 24 ಸರ್ ಇತ ಡೇ ಮೇಕ್ಲ ಒಡೆ ಬೋದು ಪೇರ್ ಮಲ್ಲೆ ಅವೇ ಗೊತ್ತು ಜಿ ರಾತ್ರಿ ಡೇ ಡ್ಯಾನ್ಸ್ ಮನ್ಪಲ್ಲ ನೈಟ್ ದಾಯಗೆ
ಅತ್ತೆ ಕಾಂಡ್ಯಾರು ಕೆಲ್ಸಕ್ಕೆ ಬೋಡ್ಚಾ ಗುರು ಗುರು ಕೆಲ್ಸಕ್ಕೆ ಬೋಡ್ಚಾ 7 ಗಂಟೆ ಬರ್ತದೆ ಕೊರಿಯೋಗ್ರಾಫ್ ಬಂತದ್ದು ಪ್ರಾಕ್ಟೀಸ್ ರಾತ್ರಿ 10 ಗಂಟೆಗೆ ಒಂದೊಂದು ಸಾಯ್ಬೇಕು ಪ್ರಾಕ್ಟೀಸ್ ಕಾಂಡ 5 ಗಂಟೆ ಮುಟ್ಟ ಆವಡ ಮೋಸ್ಟ್ಲಿ ಇರ್ಲ ಡ್ಯಾನ್ಸರ್ ಅದು ಇರ್ಲ ಪ್ರಾಕ್ಟೀಸ್ ಮಲ್ಪಾರು ವಿ ನೆವರ್ ನೋ ಅಂಚನೆ ಖುಷಿಯ ಬಂದಾದ ಬಣ್ಣ ಕಂಡೆಲ್ಲ ಇದು ಸಪೋರ್ಟ್ ಮಲ್ಪಿರು ಬಾಲಕ್ಕೆ ಬಣ್ಣ ಒಂದು ಪ್ರಾಪ್ ಮಾತಾರು ಕ್ಲೀನ್ ಮಲ್ತಂದ್ರೆ ದಾಟ್ ಇಸ್ ರಿಯಲಿ ಗ್ರೇಟ್ ಅಂಚ ಒಂಜಿ ಕುಟುಂಬದ ಅಂಚನ ಒಂಜಿ ಸಹಕಾರ ಬೋರ್ಡ್ ಅಪ್ಪನ ಅಂಚನ ಒಂಜಿ ಬಂಗಾರದ ನೆಕ್ಲೆಸ್ ಬೂಡ್ ತಿಕ್ಕುತ್ತೀನಿ ಎರ್ನಾಲ್ ಆದಿತ್ತನ ನಮ್ಮ ರಂಗಸ್ಥಳ ಬರ್ತದ ಕಮ್ಮನ ಮಲ್ಪಡಿ ನಿಕ್ಲನದೆ ಉರ್ದು ತೋಡ ಬಂಗಾರದನ ಆ ಒಂಜಿಲ ಬುಡ ನಿಕ್ಲು ಬೇಗ ದೆತ್ತೊಳ್ಳೆ ಅಂಚದಲ್ಲೇ ಜವನ ಡ್ಯಾಡಿ ಒಂಜಿನಿ ಧರ್ಮದಿಕ್ಕೂ ಒಲ್ಲ ಬಿಡುಸ್ ಮಗ ಅಂಚ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಕಡೆಯಕಾದು ನಮ್ಮ ಸೆಲೆಬ್ರಿಟಿ ಜಡ್ಜ್ ಉಳ್ಳೇರು ಗೆಸ್ಟ್ ಜಡ್ಜ್ ಉಳ್ಳೇರು ದ್ಯಾಟ್ ಈಸ್ ನಮ್ಮ ಮೋಕೆದ ಜಡ್ಜ್ ಪ್ಲೀಸ್ ಪಲ್ಲೆ ಏನ್ ಚಾನಿರೈ ಮೋಕೆದೆ ಪೈನಿ ಇದು ಬಣ್ಣ ಸೆಮಿಫೈನಲ್ ಮುಖ್ಯ ಬರ್ತೀನಿ ಅಂಚ ನೆನಪಿರಬಹುದು ಅವು ಇರ್ ನೆರ್ರೆ ಸುರುಮಂತನ ಮೋಕೆ ಬರ್ಪುಡು ಅರಗ ಅಭ್ಯಾಸ ಉಂಟು ಓಕೆ ಕಂಪ್ಲೀಟ್ ಪ್ಯಾಕೇಜ್ ಪನೋಳಿ ದಟ್ಸ್ ವಾಟ್ ಚೆರಿ ಆನ್ ದ ಕೇಕ್ ಪೂರ ಏನ ಪೂರ ಸಪೋರ್ಟರ್ಸ್ ಡಾನ್ಸರ್ಸ್ ನಕಲು ಪೂರ ಹಾರ್ಡ್ ವರ್ಕ್ ಮಲ್ತದು ಪ್ರಾಕ್ಟೀಸ್ ಮಲ್ತದು ಸೊ ಇಂಕೆ ಎಡ್ಡೆ ಕಮೆಂಟ್ಸ್ ತಿಕ್ಕಲ್ಲ ಬಿಕಾಸ್ ಚೆರಿ ಆನ್ ದ ಕೇಕ್ ದ ಚೆರಿ ಈಸ್ ಯುವರ್ ಹಸ್ಬೆಂಡ್ cherry is your husband, you are the cake. Yes. So the cake is complete now. Yes. Right? So in a husband is a plus point irege. As a arla dance kalpoera? ಯಾಲ್ನ ಕಲ್ಪ ಅಂತ ಈರ್ ಕಲ್ಪೋರ ಅಂತ ಆಕ್ಚುಲಿ ಮೇರ್ಲ ಕೊರಿಯೋಗ್ರಾಫರ್ okay okay so because the clean movements as a dancer gottapund correct ಒಂಜಿ ಜಂಪ್ ಮಾಡ್ತಾರೆ ಅಕ್ಲನೊಟ್ಟಿಗೆ the whole group the coordination was superb because moms jump malpunu bannaga enklege onte anchi inchi aapundu but the clean movement you competed with those all of them and the jump was very clean the first jump after the dance there one jump you will completely sit there a jumping really mast khushi and enkum thank you and overall performance pandilakane as usual judges pandilakane there is no comments to say everything is superb thank you ma'am thank you so much ಯಾನೆ ಸತ್ಯನ ಸುಳ್ಳು ಅಂತ ಗೊತ್ತು ಬಟ್ ಏನು ವಿಚಾರ ಬಂದು ಅದಾದ ಬಣ್ಣ ಡಿಟ್ಟೋ ಒಂದು ವಿಷ್ಣುವರ್ಧನ್ ಲೆಕ್ಕನೆ ಮಲ್ತೊಂದಿದ್ದಾರೆ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಲೆಕ್ಕನೆ ಮಲ್ತೊಂದಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಓಕೆ ಆರಗೆ ಲೇಟ್ ಆಂಡ್ ಎನಿವೇಸ್ ಯಾನು ಎನ್ನೊಂದು ಮಲ್ಲ ಗುಣಿರೆ ಗೊತ್ತುಂಡು ಯಾನು ಒವ್ವೆ ವೇದಿಕೆ ಡುಪ್ಪಡು ಒಂದು ಖುಷಿ ಆಣದಾಂಡ ಬಾಟಮ್ ಆಫ್ ಮೈ ಹಾರ್ಟ್ ಮಸ್ತ್ ಖುಷಿ ಆಣದಾಂಡ ಯಾನೆಂಡು ಇತ್ತಿನ ಓಲ ಕೊರ್ಪುನ ಅಂಚಿನ ಒಂಜಿ ಮಲ್ಲ ಮನಸ್ಸು ಜಾಯ ಯಾನು ಬಂಗಾರ ಆದುಪ್ಪು ಕಾಸು ಇಜ್ಜಿ ಕಂದಿಜಿನಿ ಬಟ್ ಅಂಚಿನ ಒಂಜಿ ಮಲ್ಲ ಮನಸ್ಸು ಜಾಯ ಇನಿ ಆತ್ ಖುಷಿ ಆದ್ ನಿಂಗೆ ಆತ್ ಖುಷಿ ಆದಪ್ಪನಾಗ ಖಂಡಿತವಾದ್ಲ ಒಂಜಿ ಆಭರಣ ಅನ್ ಕೊರ್ಪನಿಕ್ಲೆ ಗ್ಲಾಸ್ ಅದು ಆಭರಣ ಅಂತ ಅನ್ಪಿಸಿರು ಗ್ಲಾಸ್ ಕಿಸೆಟ್ ಇತ್ತಿನ ಖಂಡಿತವಾದ್ಲ ಎಲ್ಲ ಸೈಡ್ ಇಡ್ದು ನಿಕ್ಲೇಗ ಮನ್ಪದ ನಿಕ್ಲೇಗ ನೋ ಎಸ್ ಬಂಗಾರದ ನೆಕ್ಲೆಸ್ ಎಸ್ ನೀನು ಹೆಡ್ಲೈನ್ ಪಾಡೋಡಲ್ಲ ರೂಪೇಶ್ರಿಂದ ಚಿನ್ನದ ನೆಕ್ಲೆಸ್ ವಿತರಣೆ ಎಸ್ ಥ್ಯಾಂಕ್ ಯು ಸೋ ಮಚ್ ನಮಕ್ ಒಂದು ಎಲ್ಲಿ ಅಂಡಲ್ಲ ಒಂಜಿ ಆಕ್ಟರ್ ಆಂಕರ್ ರೂಪೇಶ್ನ ಕೈಡ್ ತಿಕ್ಕಿನ ಬಂಡ ಬಾರಿ ಖುಷಿ ಓಕೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನೀವು ಖಂಡಿತ ಫೈನಲ್ಗೆ ಹೋಗಬೇಕು ಅಲ್ಲಿ ಇನ್ನೊಂದು ನೀವು ಕೊಡುವಂಥ ಆಭರಣನ ನಿಮಗೆ ಕೊಡ್ತೀನಿ ನಾನು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಇನ್ನೊಂದು ಪರ್ಫಾರ್ಮೆನ್ಸ್ ನಿಮಗೋಸ್ಕರ ಕಾಯ್ತಾ ಇದೆ ಇನ್ನೊಂದು ಮಮ್ಮಿ ಈ ಒಂದು ವೇದಿಕೆಯಲ್ಲಿ ಬಂದು ಜಬರ್ದಸ್ತ್ ಪರ್ಫಾರ್ಮೆನ್ಸ್ ಕೊಡೋದಕ್ಕೆ ರೆಡಿ ಆಗಿದ್ದಾರೆ ದಿಸ್ ಈಸ್ ಸನ್ ಪ್ಯೂರ್ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಪವರ್ಡ್ ಬೈ ಸಿಟಡೆಲ್ ಡೆವಲಪರ್ಸ್ ಗಡಿ ಡಿಟರ್ಜೆಂಟ್ prophipo.com ಅದೇ ರೀತಿ ಇನ್ನಷ್ಟು ಸಹಕಾರ ಕೊಡ್ತಾ ಇದ್ದಾರೆ ಅರುಣಾ ಮಸಾಲಾಸ್ ಮ್ಯಾಂಗ್ಳೂರ್ ಸಿಲ್ಕ್ಸ್ ವಿಸ್ಮಯ ಇನ್ಫೋಟೈನ್ಮೆಂಟ್ ಸೆಂಟರ್ ಇವರಿಗೆಲ್ಲ ದೊಡ್ಡ ತುಂಬ ಹೃದಯದ ಧನ್ಯವಾದವನ್ನು ಹೇಳ್ತಾ ಇದ್ದಾರೆ ಟೇಕ್ ಎ ಶಾರ್ಟ್ ಬ್ರೇಕ್ ಅಂಡ್ ಕಮ್ ಬ್ಯಾಕ್ Dance, mommy, dance. 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 ವೆಲ್ಕಮ್ ಬ್ಯಾಕ್ ಆಫ್ಟರ್ ದಟ್ ಶಾರ್ಟ್ ಬ್ರೇಕ್ ಟು ಸನ್ ಪ್ಯೂರ್ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 2. ಈಗಾಗಲೇ ನಿಮ್ಗೆಲ್ರಿಗೂ ಗೊತ್ತಿದೆ ಸೆಮಿಫೈನಲಿಸ್ಟ್ ಮಾಮ್ಸ್ಗಳಲ್ಲಿ ಬರುವಂಥ ಲಾಸ್ಟ್ ಕಂಟೆಸ್ಟೆಂಟ್ಸ್. ನಾವು ಈಗಾಗಲೇ ನೋಡಿದ್ದೀವಿ ಕಂಟೆಸ್ಟೆಂಟ್ಸ್ ಅವರು ಬಂದವರು ಸೆಲೆಬ್ರೇಷನ್ ಮೋಡಲ್ಲಿದ್ದಾರೆ. ಈ ಮೋಡ್ನಲ್ಲಿ ಕೆಲವರು ಜಾತ್ರೆ ತೋರಿಸಿದರೆ, ಇನ್ನು ಕೆಲವರು ಕನ್ನಡ ರಾಜ್ಯೋತ್ಸವ ತೋರಿಸಿದ್ದಾರೆ, ಫ್ಲೇವರ್ಸ್ ಆಫ್ ಇಂಡಿಯಾ ತೋರಿಸಿದೆ, ಫೆಸ್ಟಿವಲ್ಸ್ ಆಫ್ ಇಂಡಿಯಾ ತೋರಿಸಿದ್ದಾರೆ, ಹೋಲಿ, ಅಷ್ಟಮಿ, ಗಣೇಶ ಚತುರ್ಥಿ ಎಲ್ಲ ಫೆಸ್ಟಿವಲ್ಸ್ ತೋರಿಸಿ ಆಗಿದ್ದು ಈಗ ಬರುವಂಥ ಮಾಮ್ ಕ್ರಾಸ್ಡ್ ಓವರ್ ದ ಸೀಸ್, ಇಂಡಿಯಾ ಬಿಟ್ಟು ಹೊರದೇಶಕ್ಕೆ ಹೋಗಿದ್ದಾರೆ. ಕರೆಕ್ಟ್. ನೆಕ್ಸ್ಟ್ ಬರುವಂತಹ ಮಾಮ್ ತರುವಂತಹ ಆ ಥೀಮ್ ಏನಂದ್ರೆ ಸೆಲೆಬ್ರೇಷನ್, ದಟ್ ಇಸ್ ಕಾರ್ನಿವಲ್ ಸ್ಟೈಲ್. ಬ್ರೆಜಿಲಿಯನ್ ಕಾರ್ನಿವಲ್ ಆಗಿರ್ಬೋದು, ಗೋವನ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಕಾರ್ನಿವಲ್ ಆಗಿರ್ಬೋದು, ಈ ಥೀಮ್ ಅನ್ನು ತಗೊಂಡು ಸೆಲೆಬ್ರೇಟ್ ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ. ಎಸ್, ಪೊಲೀಸ್ ಆಫೀಸರ್ನ ಹೆಂಡತಿ, ನಮ್ಮ ಡಾನ್ಸ್ ಮಮ್ಮಿ ಡಾನ್ಸ್ನ ಸೆಮಿಫೈನಲಿಸ್ಟ್
Divya. So please put your hands together and welcome her. I dare you. Mr. Worldwide to infinity, you know the roof on fire. We gon' boogie, oogie, oogie, jiggle, wiggle, and dance like the roof on fire. Tell her, baby, 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 I'm on fire. I tell her, baby, 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 I'm a fireball. Fireball. Red one. We say la vida, la 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 la. C'est la vie. We say la vie. راني ما نادم على الأيام مهما تكوني بعيد عليا. راني ما نادم على الأيام هضروا وانا فيك وفيا. لازم الجرح يضرب بالدواء. سهرة تكون جميلة يا الحبيبة أو لا إله إلا الله. C'est la vie. La 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 la. We say la vida, la 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 la. Ataca bro, ataca yo, el mío también. La gente bailando y tú bla bla bla. Que se ataca yo, que basta ya. Despierta muchacho, llegó el tacatá. Que a todos les gusta. Ay mamá, te veo atacado y bien sofocado. Escribiendo cositas desesperado. Inventa una cosa nueva, alabao. Tacata bro, dale mamacita con tu tacata. Dale mamacita, tacata. 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 ವಾ ವೆರಿ ನೈಸ್ ದಿವ್ಯಾ ಅಲ್ಲ ಶ್ಯೂರ್ ಯಾವುದೊಂದು ಬಾರ್ಬಿ ಡಾಲ್ ಒಂದು ಮಿನಿಯೇಚರ್ ಕ್ರಿಯೇಚರನ್ನು ನಿಲ್ಲಿಸಿದ ಹಾಗೆ ಆಯಿತು ಸ್ಟಾರ್ಟ್ ಮಾಡುವಾಗ. ವಾಟ್ ಅ ಟ್ರಾನ್ಸ್ಫರ್ಮೇಷನ್. ಫಸ್ಟಿಗೆ ನೀವು ಆಡಿಷನಿಗೆ ಬರುವಾಗ ಪಕ್ಕಾ ಕ್ಲಾಸಿಕಲ್ ಅಟೈರ್, ಆ ಭರತನಾಟ್ಯದು ಅಟೈರಲ್ಲಿ ಫ್ರಮ್ ದೇರ್ ಟು ಹಿಯರ್ ಎಷ್ಟೊಂದು ಡಿಫ್ರೆನ್ಸ್ ಇದೆ ಅಲ್ವಾ? ನಿಮಗೆ ಹೇಗೆ ಅನಿಸ್ತಾ ಇದೆ? ಖುಷಿ ಆಗ್ತಾ ಫ್ರಮ್ ದೇಸಿ ಟು ವಿದೇಸಿ ಎಲ್ಲ ಟೈಪ್ಸ್ ಆಫ್ ಡಾನ್ಸ್ ತೋರಿಸ್ಬೇಕು ಅಂತ, ಎಲ್ಲ ಫ್ಲೇವರ್ಸ್ ತೋರಿಸ್ಬೇಕು ಅಂತ. ಓಕೆ ದಿವ್ಯಾ ಅವರೇ, ಎಲ್ಲರೂ ಬಂದು ಫ್ಲೇವರ್ಸ್ ಆಫ್ ಇಂಡಿಯಾ, ಫೆಸ್ಟಿವಲ್ಸ್ ಆಫ್ ಇಂಡಿಯಾ, ಬೇರೆ ಬೇರೆ ಡಾನ್ಸ್ ಫಾರ್ಮ್ಸ್ ತೋರಿಸಿದೆ. ನೀವು ನಿಮ್ಮ ಫ್ಲೇವರೇ ಡಿಫ್ರೆಂಟ್ ಡಾನ್ಸ್ ಫಾರ್ಮ್ಸಲ್ಲಿ ತೋರಿಸ್ತಾ ಇದ್ದೀರಾ. ರೀಸನ್ ಏನಾದರೂ ಡಿಫ್ರೆಂಟ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಹೇಗೆ ಅನಿಸ್ತು ಈ ಡಿಫ್ರೆನ್ಸ್ ನಿಮಗೆ? ಖುಷಿ ಆಯಿತು ಮಾಡಿ. ಇನ್ನು ಜಡ್ಜಸ್ ಏನು ಹೇಳ್ತಾರೆ ನೋಡಬೇಕು. ಓಕೆ, ಜಡ್ಜಸ್ ಏನು ಹೇಳ್ತಾರೆ ಅಂತ ಕೇಳೋ ಮೊದಲು ಹಸ್ಬೆಂಡ್ ಏನು ಹೇಳಿದರು?
ಸಪೋರ್ಟಿವ್ ಆಗಿದ್ದಾರೆ. ಅಲ್ಲಲ್ಲ, ಕರೆಕ್ಟ್. ನಿಮ್ಮನ್ನು ಬಾರ್ಬಿ ಡಾಲ್ ಆಗಿ ನೋಡಿ ಅವ್ರು ಏನು ಹೇಳಿದ್ರು? ಏನು ಹೇಳಿದ್ರು? ಜೋರಾಗಿ ಹೇಳಿ. ಬಂದಿದ್ದಾರಲ್ಲ, ನೋಡ್ತಾ ಇದ್ದಾರೆ ಕೂತ್ಕೊಂಡು, ಸ್ಮೈಲ್ ಬೇರೆ ಮಾಡ್ತಾ ಇದ್ದಾರೆ. ನಿಮ್ಗೆ ಏನು ಹೇಳಿದ್ರು? ಚೆನ್ನಾಗಿ ಕಾಣ್ತಿದ್ಯಾ ಅಂದ್ರು. ಚೆನ್ನಾಗಿ ಕಾಣ್ತಿದ್ಯಾ ಹೇಳಿದ್ರು. ನಿಜವಾಗ್ಲೂ ನೀವು ಅಂತ ಗುರ್ತಾಯ್ತು ಅವರಿಗೆ? ಶೋರ್. Okay, right. Going over to the judges, we'll go to Elton Mascarenas. Saujanya, one sec. Yes, so sorry. Out of the way. I want to come there. Please. Chirashri wants to come here. Right? Red one. We say la vida. ನಿಕ್ಕುಲ್ ಮಾತ್ರ ಡ್ಯಾನ್ಸ್ ಮಾಡ್ಬೋ, ಎಂಕುಲ್ ಡ್ಯಾನ್ಸ್ ಮಾಡ್ಬಾರೆ ಜಮ್ಮುಲು ಅಂಚೆ ಎಂಕುಲ್ ಮೂಲ್ ಡ್ಯಾನ್ಸ್ ಮಾಡ್ತಾ. Right. Yes, Chirashri ಬೈದಾರೆ. So I think you give your comments here only. We'll go there. Okay, judgment pura korpune uncle, judgment seated there. Thank you so much. Give her the one more huggy and go. Thank you so much. Oh, thank you. Yes, Chirashri Anchan, please. First, I would like to call the choreographer. The choreographer. Okay, Azlan is here. In this season, I can say the best costume I've ever seen. Wonderful costume. Seriously, everyone are looking very pretty. I think it was matching olla materla. The red and pink wa matching avu. Kaiji. Then me also matching. Rupesh pani leka paridina. Fashion sense materegla equal undu, right? I would like to call Varshit as well. Yeah, sure. The person who has helped me with this choreography. And also he helped in Also he has designed the costumes for her. And also the makeup thing. Very nice. Very nice. And I thank even my sir who has selected the song. Okay. Who is in Dubai right now. He is my sir. Okay. And he has choose all the songs, all the 4 songs. So I thank him as well. And all my Meda crew. The expression was really good. As usual, in expression, Nepala like Opono, and you're looking really pretty, very cute, like a Barbie doll. Thank you, and thank you. In Kanda, I was in Brazil right now. So, overall performance. Anchi varpunde. Brazil. Nadut mool. Okay. Aul varpunde. Inchi. Yes. So overall performance was good, but semi-finals dance onte kammi and so ate all the best. Papare ate cute pande bejar an bare ji ate. Okay, right, going to Elton Mascarenas, please. ಕುಶಾಲ ಅಂಡ್ ತೆಲ್ತದ ಅಂಡ್ ಪೂರ ಅಂಡ್ ಇದಂತ ಲೈಟ್ ಇದಂತ ಬಲಿಪುರ. Okay, first of all, Divya, I felt Divya was absent in the choreography. I couldn't see that Divya, that sparkling Divya out. Okay, I'll tell you why. Azlan, choreography edde thunder, but carnival at the theme. See, when it's carnival is filled with colors. It's akalda pidayurda holy panperada ancha colorful wings uppondu baka flower pet paper blast uppondu and the skirt first can skirts panperai niklu use mantija properly can skirts paadnaga especially legs kicks popun jaasti anaga okay how use ate register mantija niklu. Secondly, I thought too much of formation. Dancing wasn't there. Dancing ittin. I'm not saying dancing wasn't there, but formation to formation dancing. Niklu carnival and pantar. I felt that it was not justified for me. Niklu justify mantijar. And again for the fact that agree with you, Divya, and the choreographer also. Niklu bete try malpara popper. Again a superb thought, but. Irna circle dula irage enchina appudu avu malple. It's a semi-finale round. Don't go beyond the box unless and until the round was quarter finale or the first round.
ಅಪ್ಪಗೆ ಎಕ್ಸ್ಪೆರಿಮೆಂಟ್ ಮಲ್ಪಲೆ ಸೆಮಿಫಿನಾಲೆ ಬರ್ತದ ಏರ್ ಎಕ್ಸ್ಪೆರಿಮೆಂಟ್ ಮಂತಂಡ ಒಂಜಿ ಸ್ಟೆಪ್ ಉಂಡು ಎದುರು ಪೋಯರೆ ಜಾರು ವರ್ತಿರ್ತು ಮಲ್ಪೊಡ್ಚಿ. Okay, I'm not saying the choreography, the costume, I love the costume. Choreography also was nice, but I'm saying according to the theme Niklu Panni Carnival, it is not justified for me. The rest everything was good. All girls, all young girls danced nicely. Enchina choreography pantere ancha month Niklu, well done. But I'm saying please a humble see Divyan Dag Panandula Panda, you have that potential. You have that potential. When your little son can dance so nicely, and being a mother, you can dance nicely. Use Malplaren. Use Malpl. I felt she would have done a Tapori mast Malpolitan. Arthana? Onji Kannada Padya, Vola Padya, Tulu Padya de play. Mata edde Tapori Malpole. She has that potential. I couldn't see her today. I couldn't see Divya properly. It's just my humble request. Use her properly. She has that potential. I'm sorry for this comment because it's for your betterment. Okay? Ee redda odanda yan comment panodu. Ije nan pokkade mani pandakulna edur popu jaru. You will be dala panti jere enk edden ancha. Okay? Take it positively and I hope you do a fab job in finale if you get selected. And all the best and God bless you all. Thank you, sir. Arun Alva sir. ಸೊ ನಿಮ್ಮ ಕಾನ್ಸೆಪ್ಟ್ ಕರೆಕ್ಟ್. ಬ್ರೆಜಿಲ್ ಇದು ಫೆಸ್ಟಿವಲ್ ಥರ ಮಾಡಿದ್ರಿ, ಬಟ್ ಅದು ಕಲರ್ಫುಲ್ ಆಗಿರ್ಬೇಕು, ಇನ್ನೂ ಕಲರ್ಫುಲ್ ಆಗಬೇಕು. ಸೊ ಕೊರಿಯೋಗ್ರಫಿ ವೈಸ್ ಪನ್ಪಿಂದಾಂಡ ದಾಯ್ ನಿಕುಲ ಕಲರ್ಫುಲ್ ದಾಯ್ ಕೊರ್ಜರ್ ಫುಲ್ ಕಲರ್ಫುಲ್ ದಾಯ್ ಐಡಿಯಾ ಬರ್ತಿದ್ದೆ ದಾಯ್ ಬಟ್ ಫುಲ್ ರಿಬ್ಬನ್ ಅವು ಒಂದು ಕಲರ್ಫುಲ್ಲು ಅವು ದಾಯ್ ಬಂದು ಬರೀ ಸ್ಟೆಪ್ಗೆ ನಿಕುಲ್ ದಾಯ್ ಅಂತ ನಮಗೆ ಐಡಿಯಾ ಪಂಡ ಇತ್ತಿನ್ನೆತ್ತ ಕಲರ್ಫುಲ್ ಕನ್ನೋಡಿತ್ತು ಪಂಡ ಮೊರವರ್ ನೀರಿಗೆ ಕಾರ್ನಿವಲ್ ಸಾಂಬಾನೇ ಬರಂದುಪ್ಪು ನೈಟ್. Samba is the main thing in carnival. Okay. And if we start with Samba, okay, so we have to continue with Samba. So I thought like we'll give something different with the choreography. So we'll start with some colorful thing with skirt. Okay. And after that, let's go with the choreography. Again, formations. Choreography all over is good. Choreography the ವಿಷಯ ಪನ್ಪುಜಿ ಪಂಡ ಸ್ಟೆಪ್ಸ್ ಎಡ್ಡೆ ನಿಕ್ಲು ಒಂಜಿ ಪ್ಲಾಟ್ಫಾರ್ಮ್ ಮಂತದ ರೈಟ್ ಪಂಡ ಸ್ಟೆಪ್ಸ್ ಮಸ್ತ್ ನಿಕ್ಲು ಫಾರ್ಮೇಷನ್ ಮಸ್ತ್ ಚೇಂಜ್ ಮಂತ ಒಂದು ಪೂರ ಮಂತದಾರೆ ಅಡ ಕಲರ್ಫುಲ್ ಬೈದೋಡು ಬೈತು ದುಂಡ ಕೂಟಲ್ಲ ಎಡ್ಡೆ ಆಯ್ತು ಪಂಡ ಅರ್ ಎಕ್ಸ್ಪ್ರೆಷನ್ ಇಸ್ ಗುಡ್ ಅರ್ ಐದು ದುಂಬುದ ಪರ್ಫಾರ್ಮೆನ್ಸ್ ಅರ್ನ ಗೊತ್ತಿತ್ತಿನ ಪ್ರಕಾರ ಇಟ್ಸ್ ಗುಡ್ ಡ್ಯಾನ್ಸರ್ ಅರ್ ಐಕೋಡದು ಮಂತದೋಡು ಕೂಡಲ ಇಟ್ ಫಾಸ್ಟ್ ಕೊಡ್ತಾರ ಫಾಸ್ಟ್ ಟಕ್ 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 ಅಂಚಾತುಂಡ ಅರ ಎನರ್ಜಿ ಲೆವೆಲ್ ಮುಲ್ಪ ತೂಜಿದ್ದು ಸೆಮಿಫೈನಲ್. ಓಕೆ yes yes all the best. Yes, thank you sir. Okay, going to our guest judge Sarita ma'am please. As said, carnival colorful ಆದಿತ್ತು ದೊಡಿತು ನಿಕುಲ್ ಲಾಸ್ಟ್ ಮಾಸ್ಕ್ ಯೂಸ್ ಮಾಡ್ತಾರೆ ಅವೇನೇ ಒಂಚೂರು ಜಾಸ್ತಿ ಯೂಸ್ ಮಾಡ್ತಾ ದೊಡಿತು. ಆ ಸ್ಮಾಲ್ ಮಾಸ್ಕ್ ಬರ್ಕೊಳತ್ತೆ ಐಟ್ ನಿಕುಲ್ ಪ್ರಾಪ್ಸ್ ಅವೆಲ್ಲ ಯೂಸ್ ಮಾಡ್ತಾ ದೊಡಿತು. ಯು ಕ್ಯಾನ್ ಪುಟ್ ದ 2 heads inside that mask or do something like that. Last matra kantar that prop can be used properly, utilized properly. A prop because first half it was good, like the moves, especially when you do a move na, the move should be clean. Mostly dresser da clean move barondi jana because the move was only stopping till here near the chest. The waist move was not seen. Okay, so the move has to be completed. The wave undate aven complete malpodu steps correct ad complete malpodu. Put some energy. It pains, body pains. Yes, when you do a move it's pains, but then only you can see this. The correct movement angle ennu now soft maltana porul tojundu wave. No, when we put our energy the wave will look good. Always that is a tip. You have to put your energy when you do a wave or any step. Energy padna koodle niklena ಆ ಎಫರ್ಟ್ ಗೊತ್ತಾಪುಂಡು ಇಜಿನಾಂಡ ನಿಕುಲ ಸಾಫ್ಟ್ ತೋಜುಂಡು ಐ ವಾಂಟ್ ಟು ಡೂ ಅ ಗ್ರೇಸ್ಫುಲ್ ಮೂಮೆಂಟ್ ಇಟ್ ವಿಲ್ ನಾಟ್ ಕಮ್ ಗ್ರೇಸ್ಫುಲ್ ಬರ್ಪುನಿ ಎಂಕುಲ ಪ್ರಾಪರ್ ಎನರ್ಜಿ ಪಾಡ್ನ ಕೂಡ ಪ್ರಾಪರ್ ಪಾಯಿಂಟ್ ಆಫ್ ಅ ಬಾಡಿ ಓಲ್ ಹೆಡ್ ಮೂವ್ ಆವಡು ಓಲ್ ಚೆಸ್ಟ್ ಮೂವ್ ಆವಡು ಕರೆಕ್ಟ್ ಮೂವ್ ಆಂಡ ಮಾತ್ರ ಇತ್ತು ಸ್ಟೆಪ್ ಕ್ಲಿಯರ್ ಬರ್ಪುನಿ. ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್ ಇಸ್ ದ್ಯಾಟ್ ಸೆಕೆಂಡ್ ಹಾಫ್ ಆಫ್ ದ ಕೊರಿಯೋಗ್ರಫಿ ವಾಸ್ ಡಲ್ ಪಂಡ ಸೆಕೆಂಡ್ ಪಂಡ ದೇರ್ ವಾಸ್ ಲಾಟ್ ಆಫ್ ಮಿಸ್ ಪಂಡ ಡಾನ್ಸಸ್ ನಕುಲ್ ಮಸ್ತ್ ಮಿಸ್ ಮಲ್ತೇರು ಕೆಲವು ಕಡೆ ಲಕ್ಕದು ಅಂತೀರು ಹೆಂಗೆ ಕೆಲವು ಅಬ್ಸರ್ವ್ ಮಾಡ್ತಾರೆ. ದ ಕ್ಲೀನ್ ಕೊರಿಯೋಗ್ರಫಿ ಫಾರ್ಮೇಷನ್ಸ್ ಕ್ಲೀನ್ ಅದು ಬತ್ತಿಜಿ ದಟ್ ಈಸ್ ಓಕೆ ಬಟ್ ಕಂಪ್ಯಾರಿಟಿವ್ಲಿ ಆ ಡಾನ್ಸ್ ಆಲ್ಸೋ ವಾಸ್ ಲಿಟಲ್ ವೀಕ್. ಪಂಡ ಆ ಡಾನ್ಸ್ ಯು ಕುಡ್ ಹ್ಯಾವ್ ಡನ್ ಮೋರ್ ಇನ್ ಕಾರ್ನಿವಲ್ ಥಿಂಗ್ಸ್
The waves, the smile was beautiful. You are looking very beautiful. I don't say that. Very beautiful you're looking. But when you're looking beautiful, the moves has to be that beautiful. So that is more important when you do carnival. And props. That's what ribbons and those masks, all these things could have been used. Your carnival, you could have started the carnival in such a way. Even the skirt was not enough. The skirt movement maltarate. Carnival malpunaga flamingo type maltar onchuru. Right? Yes. The carnival banaga nikulu onji group ad barodu. Then the skirt dance that is called as carnival. Okay, so it was little bit of Italian style with the flamingo mix. Right? Yeah. Thank you so much, ma'am, and Divya and team. Keep smiling. It was a good performance. Okay? Feel bad. It was a good performance, Yeah, but the tips actually, it helps you all to do a better choreography. Dayapanda, you already good dancer. Yeah, because today only I saw you, but that's what I was asking them. How is she in the earlier performance? That's what they said. She's a very good dancer. In classical barpunda irega? ಬರ್ಕೊಂಡು ಮ್ಯಾಮ್. So you do Bharatanatyam? ಯಾ ಮ್ಯಾಮ್. Okay, so that little... Navya Panyarna audition barnaga, it was like total Bharatnatyam kind of an attire, that semi-classical look, red and black. I can still place her in that. That to this is like a total So transformation. Western Nepal try maltadi jarir. Like dancing. In this... ಸ್ಕೂಲ್ ಟಿಪ್ನಾಗ ಮಲ್ಪದೆ ಮ್ಯಾಮ್, ಬಟ್ ಇತ್ತೆ ಈ ಡಾನ್ಸ್ ಮಮ್ಮಿ ಡಾನ್ಸ್ ಫಸ್ಟ್. Correct. Yeah, typical Bharatanatyam dancer. I'm a Bharatanatyam dancer. 20 years dance maltuden. Only Bharatanatyam. But later I started doing Bollywood and other forms. Yes, one kashtapandu movement, but I think you have enough time to improve that. Just practice. Okay, If ma'am. you're a good Thank dancer, you can surely do that. Okay, because ma'am. Bharatanatyam or any classical form dance is a base for all dance. So once you know the base of a dance, you can do any form of dance. Little bit of effort, and when you teach also, you have to see that that classical form doesn't come, because she was very stiff in her body, and she was doing. I mean, now observe malpod, observe malto correct malpod, whole body correct ad move malpod. Akli wave practice correct korod, appaga automatic barpondo. Okay. Yeah. Okay. Thank you so much, and thank you Divya and team for a wonderful performance. Thank you, ma'am. See you soon. Dance, mommy, dance. 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 ಎಸ್ ವೀಕ್ಷಕರೇ, ತುಂಬಾನೇ ಖುಷಿ ಆಗುತ್ತೆ. ಯಾಕೆ ಅಂದರೆ ಸೆಮಿಫೈನಲ್ ರೌಂಡ್ ಅಂತ್ಯವಾಗ್ತಾ ಬರ್ತಾ ಇದೆ. ಅದರಲ್ಲಿ ಅತ್ಯದ್ಭುತವಾಗಿರುವಂಥ ಪ್ರದರ್ಶನಗಳನ್ನು ನಾವು ನೋಡಾಯಿತು. ಗ್ರೂಪ್ ಪರ್ಫಾರ್ಮೆನ್ಸ್, ಅದರಲ್ಲೂ ಕೂಡ ಸೆಲೆಬ್ರೇಷನ್ ಅನ್ನುವಂಥ ಒಂದು ಥೀಮ್. ಇವತ್ತಿನ ಒಂದು ಸಂಚಿಕೆಯಲ್ಲಿ ಉಳಿಯುವಂಥ ಒಂದು ಪ್ರಶ್ನೆ ಏನಪ್ಪ ಅಂದರೆ, ಈ ಇಬ್ಬರಲ್ಲಿ ಬೆಸ್ಟ್ ಪರ್ಫಾರ್ಮರ್ ಯಾರು ಅನ್ನೋವಂಥ ಒಂದು ಪ್ರಶ್ನೆ. ಅದು ಅವರಾಗ್ತಾರಾ, ಅದು ಇವರಾಗ್ತಾರ ಅನ್ನೋವಂಥ ಒಂದು ಪ್ರಶ್ನೆ. ಕರ್ನಾಟಕದವರು ಆ್ಯಂಡ್ ಫಾರಿನರ್ ಇಬ್ಬರಲ್ಲಿ ಯಾರು ಬೆಸ್ಟ್ ಪರ್ಫಾರ್ಮರ್ ಆಗ್ತಾರೆ ಅನ್ನೋಂಥ ಒಂದು ಪ್ರಶ್ನೆಗೆ ಖಂಡಿತವಾಗ್ಲೂ ನಮ್ಮ ಜಡ್ಜಸ್ ಉತ್ತರ ಕೊಡಬೇಕು. ಗೆಸ್ಟ್ ಜಡ್ಜ್ ಆಗಿರುವಂತಹ ನೀವು ಈ ಒಂದು ಪ್ರಶ್ನೆಗೆ ಉತ್ತರ ಕೊಡಬೇಕು. Best performer is an international or our own Kannada Mate. So, ಕನ್ನಡವೇ ಚಂದ, ಕನ್ನಡವೇ ಅಂದ, ಕರ್ನಾಟಕ. ವಾವ್, ಕ್ಯಾ ಬಾತ್, ಕ್ಯಾ ಬಾತ್, ಕ್ಯಾ ಬಾತ್. ಕರ್ನಾಟಕ ಯಾವಾಗಲೂ ಚಂದ, ಅಂದ. ಕನ್ನಡ ಜನರು ಅಂದ, ಚಂದ. ಅದೇ ಮುಗಿನದೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನೀವು ಮೀಸೆ ಇದ್ರೆ ಇನ್ನೂ ಚೆನ್ನಾಗಿ ಕಾಣ್ತೀರಾ, ಆದರೆ ಇವಾಗ ನೀವು ಬೆಸ್ಟ್ ಪರ್ಫಾರ್ಮರ್ ಆಗಿದ್ದೀರಾ. ಕಂಗ್ರ್ಯಾಚುಲೇಷನ್ಸ್. ನೀವು ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದೀರಾ, ನಿಮಗೂ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಎಸ್, ಈ ಒಂದು ಸಂಚಿಕೆಯೊಂದಿಗೆ ನಮ್ಮ ಸೆಮಿಫೈನಲ್ ಹಂತದ ಸೆಲೆಬ್ರೇಷನ್ ರೌಂಡ್ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಆದರೆ ಮುಂದಿನ ಸಂಚಿಕೆಯಲ್ಲಿ ಸೋಲೋ ರೌಂಡ್ ಮತ್ತೆ ಶುರುವಾಗುತ್ತೆ, ಅದು ಕೂಡ ಸೆಮಿಫೈನಲ್ ಆಗಿರುತ್ತೆ. ಹಾಗಾಗಿ ಈ ಒಂದು ಸೆಲೆಬ್ರೇಷನ್ ರೌಂಡ್ ಎಟ್ ದ ಸೇಮ್ ಟೈಮ್ ಸೋಲೋ ರೌಂಡ್, ಅದು ಎರಡನ್ನ ನೋಡಿಕೊಂಡು ಫೈನಲ್ಗೆ ಯಾರು ಹೋಗ್ತಾರೆ, ಬಹುಶಃ 4 ಅಥವಾ 5 ಜನ ಹೊರಗಡೆ ಹೋಗ್ಬೋದು, ಅದಕ್ಕಿಂತ ಕಡಿಮೆ ಜನನೂ ಹೋಗ್ಬೋದು, ಜಾಸ್ತಿ ಜನನೂ ಹೋಗ್ಬೋದು. ಈ ಒಂದು ನಿರ್ಧಾರವನ್ನು ನಮ್ಮ ಜಡ್ಜಸ್ ಕೈಗೊಳ್ತಾರೆ. ಸದ್ಯಕ್ಕೆ ಈ ಒಂದು ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ. ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ನಮ್ಮ ಟಿವಿ. ನಿಮ್ಮ ಪ್ರೋತ್ಸಾಹ ಇದೇ ರೀತಿ ಇರಲಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿ ತನಕ ನೋಡ್ತಾ ಇರಿ ನಮ್ಮ ಟಿವಿ. ದಿಸ್ ಈಸ್ ಸನ್ ಪ್ಯೂರ್ Dance Mummy Dance Season 2, powered by Gadi Detergent, Citadel Developers, PropHippo.com.
ಅರುಣ ಮಸಾಲಾಸ್, ವಿಸ್ಮಯ ಎಂಟರ್ಟೈನ್ಮೆಂಟ್ ಸೆಂಟರ್, ಕಣ್ಣೂರ್, ಮ್ಯಾಂಗ್ಲೋರ್ ಸಿಲ್ಕ್ಸ್, ಜನಪ್ರಿಯ ರೈಸ್ ಕಾರ್ಪೊರೇಷನ್, ಅದೇ ರೀತಿ ಯಾರೆಲ್ಲ ಸಪೋರ್ಟ್ ಮಾಡಿದ್ರೆ ನಿಮಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇಲ್ಲಿಗೆ ಈ ಒಂದು ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ. ಅಲ್ಲಿ ತನಕ ನೋಡ್ತಾ ಇರಿ ನಮ್ಮ ಟಿವಿ. Dance, mommy, dance.